ಮಧ್ಯಪ್ರದೇಶದ ಚಿಂದ್ವಾರ ಕಾಡಿನಲ್ಲಿ ಚಳಿ, ಇರುವೆ, ದಾಳಿ ಎಲ್ಲವನ್ನ ತಡೆದುಕೊಂಡು ಆ ಮಗು ಕೂಗುತ್ತಿತ್ತು. ಮುಂಜಾನೆ ಕಾಡಿನತ್ತ ಬಂದ ಹಳ್ಳಿಗರು ಆ ಮಗುವನ್ನ ಕಾಪಾಡಿದ್ರು. ಯಾರದಿ ಮಗು ಎನ್ನುವ ಪ್ರಶ್ನೆಯು ಪೊಲೀಸ್ ತನಿಖೆಗೆ ಹೋಯಿತು. ಮಧ್ಯಪ್ರದೇಶದಲ್ಲಿ ಹೊಸ ಕಾನೂನಿನಂತೆ ಸರ್ಕಾರಿ ನೌಕರರಿಗೆ 3ಕ್ಕಿಂತ ಹೆಚ್ಚು ಮಕ್ಕಳು ಇರಬಾರದು. ಈ ದಂಪತಿಗೆ ಈಗಾಗಲೇ 3 ಮಕ್ಕಳು, ಅಪ್ಪ ಸರ್ಕಾರಿ ಟೀಚರ್. ಎಲ್ಲಿ ಸರ್ಕಾರಿ ಕೆಲಸ ಹೋಗುತ್ತದೋ ಎಂದು ಹೆದರಿ ಹೆಂಡತಿಯನ್ನ ಒಪ್ಪಿಸಿ 3 ದಿನದ 4ನೆಯ ಮಗುವನ್ನ ಮಧ್ಯರಾತ್ರಿ ಕಾಡಿನಲ್ಲಿ ಬಿಟ್ಟಿದ್ರು. ಅದು ನಂದನವಾಡಿಯ ಹಳ್ಳಿಗರು ಬೆಳಿಗ್ಗೆ ಗದ್ದೆಗೆ ಹೋಗುವ ತಾರೆ. ಹಳ್ಳಿಗರು ಮಗುವಿನ ಕೂಗು ಕೇಳಿ ಅದನ್ನ ಪಾರು ಮಾಡಿದ್ರು. ತಂದೆ ಬಬ್ಲು ದಂಡೂರಿಯ ಸರ್ಕಾರಿಯ ಶಿಕ್ಷಕ, ಮನೆವಾಲ್ತೆಯ ಮಡದಿ ರಾಜ್ಕುಮಾರೆ. ಈ ಮಗು ಬದುಕುಳಿದದ್ದು ಪವಾಡ ಎಂದಿದ್ದಾರೆ ಚಿಂದ್ವಾರ ಜಿಲ್ಲಾಸ್ಪತ್ರೆಯ ವೈದ್ಯರು. ಪೊಲೀಸರು ದಂಪತಿ ಮೇಲೆ ಮಗು ತೊರೆದ ಪ್ರಕರಣ ದಾಖಲಿಸಿದ್ದಾರೆ. ಎನ್ಸಿಆರ್ಪಿ ದೇಶೀಯ ಅಪರಾಧ ದಾಖಲೆಯ ಬ್ಯೂರೋದ ಪ್ರಕಾರ ಮಕ್ಕಳನ್ನ ಬಿಟ್ಟು ಬಿಡುವ ಅಪರಾಧ ಇಡೀ ದೇಶದಲ್ಲಿ ಮಧ್ಯಪ್ರದೇಶದಲ್ಲೇ ಹೆಚ್ಚು. ಕಣಚೂರು ಸಂಸ್ಥೆಯು ಹಲವಾರು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಇದೀಗ ಕಳೆದ ಕೆಲವು ವರ್ಷಗಳಿಂದ ನಾಟೇಕಲ್ಲಿನ ಹೃದಯ ಭಾಗದಲ್ಲಿ ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರವು ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಮೈಲುಗಲ್ಲುಗಳನ್ನ ನಿರ್ಮಿಸಿದೆ. ನುರಿತ ವೈದ್ಯಕೀಯ ಶಸ್ತ್ರತಜ್ಞರು, ಪ್ರಸೂತಿ, ಮಕ್ಕಳ ಮೂಳೆ ಕಣ್ಣಿನ ತಜ್ಞರು, ಸೀಳುತುಟಿ ರೋಗ, ಮೂತ್ರಪಿಂಡ ಶಸ್ತ್ರಚಿಕಿತ್ಸಾ ತಜ್ಞರು ನಿಮ್ಮ ಸೇವೆಯಲ್ಲಿ ಸದಾ ಲಭ್ಯವಿರುತ್ತಾರೆ. 24 ಗಂಟೆಗಳ ಕಾಲ ತುರ್ತು ಚಿಕಿತ್ಸೆ, ಹೆರಿಗೆ ಸೌಲಭ್ಯ, ವೈದ್ಯಕೀಯ ಮತ್ತು ನವಜಾತ ಶಿಶು ತೀವ್ರ ನಿಗಾ ಘಟಕ, ಎಕ್ಸ್ರೇ, ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಷ್ಟೇ ಅಲ್ಲದೆ ಔಷಧಿಗಳು, ರಕ್ತ ಹಾಗೂ ಮೂತ್ರ ತಪಾಸಣೆ, ಆಂಬ್ಯುಲೆನ್ಸ್ ಇತ್ಯಾದಿ ಲಭ್ಯವಿರುತ್ತದೆ. ಈ ಎಲ್ಲಾ ಸೌಲಭ್ಯಗಳು ರಿಯಾಯಿತಿ ದರದಲ್ಲಿದ್ದು, ಇದರ ಸದುಪಯೋಗವನ್ನ ಸಾರ್ವಜನಿಕರು ಪಡೆದುಕೊಳ್ಳಬಹುದು. ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ, ನಾಟೇಕಲ್, ಮಂಗಳೂರು.